ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಅಗಸರಹಟಿ ಗ್ರಾಮದ ಜನತೆ ಗ್ರಾಮ ಪಂಚಾಯತ್ ಸಹಿತ ಮುಂಬರುವ ಎಲ್ಲ ಚುನಾವಣೆಗಳನ್ನು ಬಹಿಷ್ಕಾರ ಮಾಡಲು ನಿರ್ಧರಿಸಿದ್ದಾರೆ. ಅಗಸರಹಟಿ ಗ್ರಾಮವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು, ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಚುನಾವಣಾ ಬಹಿಷ್ಕಾರ ಮಾಡಲು ನಿರ್ಧರಿಸಿದ್ದಾರೆ. ಹಾಸನ ಜಿಲ್ಲೆ ಆಲೂರು ತಾಲೂಕು ಅಗಸರಹಟಿ ಗ್ರಾಮದ ಜನತೆ ಮುಂಬರುವ 2020-21ರ ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಇಲ್ಲಿಯವರೆಗೆ ಊರಿಗೆ ಮತ್ತು ಊರಿನ ಜನತೆಗೆ ಯಾವುದೇ ಸೌಲಭ್ಯವನ್ನ ನೀಡಿಲ್ಲ ಮತ್ತು ಕಳೆದ 2 ವರ್ಷಗಳ ಹಿಂದೆಯೇ ಕೆರೆಯ ಕೊಡಿ ಒಡೆದು ಹೋಗಿದ್ದು ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿಯೂ ಬಂದು ನೋಡಿಲ್ಲ. ಈ ಕುರಿತಾಗಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋಪಾಲಯ್ಯ ಅವರಿಗೂ ಮನವಿಯನ್ನ ನೀಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಕೇವಲ ಮತಕ್ಕಾಗಿ ನಮ್ಮ ಗ್ರಾಮವನ್ನ ಇಟ್ಟುಕೊಂಡಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕೇವಲ 210 ಮತದಾರರನ್ನ ಹೊಂದಿರುವ ಮಾವನೂರು ಗ್ರಾಮಕ್ಕೆ 2 ಪ್ರತಿನಿಧಿಗಳನ್ನ ನೀಡಿದ್ದು, ನಮ್ಮ ಗ್ರಾಮದಲ್ಲಿ 450 ಮತದಾರರಿದ್ದು ಈ ಗ್ರಾಮಕ್ಕೆ 1 ಪ್ರತಿನಿಧಿಯನ್ನ ನೀಡದೆ ಅನ್ಯಾಯ ಎಸಗಿದ್ದಾರೆ ಎಂದು ದೂರಿದ್ರು. ಎಲ್ಲ ಸಮಸ್ಯೆಗಳು ಸರಿ ಹೋಗುವವರೆಗೂ ಈ ಚುನಾವಣಾ ಮಾತ್ರವಲ್ಲದೆ ಮುಂಬರುವ ಎಲ್ಲ ಚುನಾವಣೆಗಳನ್ನ ಬಹಿಷ್ಕರಿಸುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅಗಸರಹಟ್ಟಿಯ ಗ್ರಾಮಸ್ಥರಾದ ಕಾಂತರಾಜ್ ಅವರು, ಈ ಹಿಂದೆ ನಮ್ಮ ಗ್ರಾಮಕ್ಕೆ ಬೇಕಾದ ಸವಲತ್ತುಗಳನ್ನು ನೀಡುವಂತೆ ಎಲ್ಲ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಕೇಳಿಕೊಂಡು ಬೇಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಊರಿನ ಕೆರೆಯ ಕೋಡಿ ಒಡೆದು ಹೋಗಿ ವರ್ಷಗಳೇ ಕಳೆದರೂ ಇನ್ನೂ ಸರಿಯಾಗಿಲ್ಲ. ದಿನ ಬೆಳಗಾದ್ರೆ ಆ ದಾರಿಯಲ್ಲಿ ಬರುವ ಹಲವಾರು ಜನ ಬಿದ್ದು ಎದ್ದು ಬರುತ್ತಿದ್ದಾರೆ ಎಂದು ಹೇಳಿದ್ರು. ಇಲ್ಲಿಗೆ ಈ ವರ್ಷ 2021ನೇ ಗ್ರಾಮ ಪಂಚಾಯತಿ ಚುನಾವಣೆ ಮತ ಬಹಿಷ್ಕಾರ ಮಾಡ್ತಿದ್ದೀವಿ. ಕಾರಣ ಏನಕ್ಕೆ ಅಂತ ಅಂದರೆ, ನಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಪಂಚಾಯತಿ ಕಡೆಯಿಂದ. ಯಾಕೆ ಅಂತ ಅಂದರೆ, ನಮ್ಮನ್ನು ಯಾವುದೋ ಒಂದು ಹಳ್ಳಿಯನ್ನು ಲೆಕ್ಕಾಚಾರಕ್ಕೆ ತಗೊಂಡೋಗಿ ಸೇರ್ಪಡೆ ಮಾಡಿದ್ದಾರೆ. ಏರಿ ಹೊಡೆದೋಗಿ 2 ವರ್ಷ ಆಯಿತು. ಅವರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅವರವರು ಇದಕ್ಕೆ ಹೋಗಿ 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 ಕಾಲು ಸವಿಸಿದ್ದೀವಿ ನಾವು. ಕೇಳಿದರೆ ಇದು ಅವ್ರಿಗೆ ಬರಬೇಕು, ಜಿಲ್ಲಾ ಪಂಚಾಯತ್ ಬರಬೇಕು, DC ಅವ್ರಿಗೆ ಬರಬೇಕು ಅಂತಾರೆ. ಯಾರ್ಯಾರಿಗೆ ಬರಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತೀವಿ. ಎಲ್ಲರ ತಲುವೆ ಇದು ನಮಗೆ ಬರಬೇಕಾಗಿಲ್ಲ ಅಂದರೆ ನಾವಿನ್ನು ಯಾರ ಹತ್ರಕ್ಕೆ ಹೋಗೋಣ? ಇದೇ ವೇಳೆ ಮಾತನಾಡಿದ ಗ್ರಾಮಸ್ಥರಾದ ಸಣ್ಣಸ್ವಾಮಿ ಅವರು, ಈ ರಾಜಕೀಯ ವ್ಯಕ್ತಿಗಳು ಮೊಸಳೆ ಕಣ್ಣೀರು ಸುರಿಸಿ ನಮ್ಮ ಗ್ರಾಮಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ನಾವೆಲ್ಲ ಎಲ್ಲೋ ಪರದೇಶ ಶ್ರೀಲಂಕಾದಲ್ಲಿ ಇದ್ದೇವೆ ಎಂಬ ಭಾವನೆ ಬರುತ್ತಿದೆ ಎಂದು ಹೇಳಿದರು. ನಮ್ಮ ಅಗಸರಹಟ್ಟಿ ಗ್ರಾಮವನ್ನು ಯಾವುದೇ ಕಾರಣಕ್ಕೂ ಮೊಸಳೆ ಕಣ್ಣೀರು ಸುರಿಸಿ ನಮಗೆ ಕಣ್ಣೀರು ಸುರಿಸಿ ಭಾರಿ ತೊಂದರೆಗೆ ತಂದು ಈಡು ಮಾಡ್ತಾ ಇದ್ದಾರೆ. ನಮ್ಮ ಕೆರೆ ಕಟ್ಟೆ ಹೊಳೆ ಸುತ್ತಮುತ್ತ ಇವೆಲ್ಲ ನೋಡ್ರಿ, ನಾವು ಶ್ರೀಲಂಕಾ ಇದ್ದಂಗೆ ಇದ್ದೀವಿ. ನಮ್ಮೂರನ್ನೆಲ್ಲ ಕಡೆಗಣಿಸಿ ನಮ್ಮೆಲ್ಲ ಭಾರಿ ಹಿಂದುಳಿಸವ್ರೆ. ನಮ್ಮೂರಲ್ಲಿ ಚಿರಂಡಿ ಬಗ್ಗೆ ಆಗಲಿ ಮತ್ತು ನಾಲೆ ನೀರು ಅವಧಿ ನುಗ್ಗೋದಾಗಲಿ ಊರೆಲ್ಲ ಕೊಚ್ಕೊಂಡೋಗಿದೆ. ಭಾರಿ ಅಧ್ವಾನ ಆಗಿದೆ. ಯಾರೂ ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಎಲ್ಲ ಬರೋದು ಮೊಸಳೆ ಕಣ್ಣೀರು ಸುರಿಸಿ ನಾವು ಮಾಡ್ತೀವಿ ಅಂತ ಹೋಗೋರು. ಯಾರೂ ನಮ್ಗೆ ಅಲೋ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಮತ ಬಹಿಷ್ಕಾರ ಮಾಡಿದ್ದೀವಿ ಮತ್ತು ನಮಗೆ ಮುಂದಿನ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದೀವಿ. ಮಾಡ್ತೀವಿ ಅಂತಾರೆ ಹೊರತು ನಮಗೇನು ಸವಲತ್ತು ಕೊಟ್ಟಲ್ಲ. ಆದ್ದರಿಂದ ನಾವು ಮತ ಬಹಿಷ್ಕಾರ ಮಾಡೇ ಮಾಡ್ತೀವಿ. ನಾವು ಮುಂದೆ ಏನಿದ್ರು ನಾವು ಚಲನೆ ನಡೆಸ್ತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಅಗಸರಹಟ್ಟಿ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ. ನಮ್ಮ ಗ್ರಾಮ ಅಭಿವೃದ್ಧಿಯಾಗದೆ ಹೊರತು ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಬಹಿಷ್ಕಾರ ಮಾಡಲಿದ್ದೇವೆ ಎಂದು ಇಲ್ಲಿಯ ಜನತೆ ಹೇಳುತ್ತಿದ್ದು, ಮುಂದಿನ ದಿನಗಳಲ್ಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇಲ್ಲಿನ ಜನತೆಯ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ. ಯೋಗೇಶ್ ಬಿಜೆ, ವಿ4 ನ್ಯೂಸ್ 24/7 ಹಾಸನ.